ನಾನು ಮುಂಡೂರು ಮುಲಾರ್ ರವೀಂದ್ರ ಪೂಜಾರಿ ಅಂತ ಬಿಲ್ಲವ ಸಮಾಜದವ. ಮುಂಡೂರಲ್ಲಿ ವಾಸ ತುಂಬ ಸಮಯ, ಈಗ ಅಂತಲ್ಲ, ತುಂಬ ಒಂದು ಹಿರಿಯರ ಕಾಲದಿಂದ ನಾವು ಅಲ್ಲೇ ವಾಸವಾಗಿರುವವರು. ನಮ್ಮ ಬದಿಯಲ್ಲಿ ಒಂದು ವಿಷ್ಣುಮೂರ್ತಿ ದೇವಸ್ಥಾನ ಒಂದು ಜಾಗ ಇದೆ, ಒತ್ತಗಲಾಗುವ ಜಾಗ. ಅದರಲ್ಲಿ ಹಿಂದಿನಿಂದಲೂ ಕೂಡ ನಾವೇ ನಮ್ಮ ಹಿರಿಯವರೇ ಮಾಡಿಕೊಂಡು ಬರ್ತಾ ಇದ್ದದ್ದು ಮೊದಲು. ಆನಂತರ ಕೆಲವು ಅಧ್ಯಕ್ಷರು ಅಲ್ಲೆಲ್ಲ ಬಂದರು. ಆವಾಗ ಅಲ್ಲಿ ನಡೀತಾ ಉಂಟು. ನಮಗೆ ಈ ಅರುಣಕುಮಾರ್ ಪುತ್ತಿಲ ಮತ್ತು ಭಾಸ್ಕರಾಚಾರ್ಯ ಅಲ್ಲಿಗೆ ಯಾವಾಗ ಎಂಟ್ರಿ ಆದರೋ ಆವಾಗಿಂದ ನಮಗೆ ಅಲ್ಲಿ ಅವರ ಉಪದ್ರ ಅಂದರೆ ಅವರ ಕಿರುಕುಳ ನಮಗೆ ಜಾಸ್ತಿ ಆಗ್ತಾ ಬಂತು. ಹಾಗೇ ಅವರು ಕಿರುಕುಳ ಬರುವುದಕ್ಕಾಗಿ ಬೇಕಾಗಿ ನಾವು ನಮ್ಮ ಬರದಾಗಿ ನಾವು ಕೋರ್ಟು ಸ್ಟೇ ಆರ್ಡ್ರ್ ನಾವು ತಂದಿದ್ದೇವೆ ಅವರಿಗೆ, ಭಾಸ್ಕರಾಚಾರ್ಯ ಮತ್ತು ಅರುಣಪುತ್ಲಿಗೆ ಸ್ಟೇ ಆರ್ಡ್ರ್ ತಂದಿದ್ದೇವೆ ನಾವು. ಸ್ಟೇ ಆರ್ಡ್ರನ್ನು ಅಂದರೆ ನನ್ನ ಜಾಗಕ್ಕೆ ಮಾತ್ರ ಸ್ಟೇ ಆರ್ಡ್ರ್ ಅಂತ ತಂದದ್ದು. ಒತ್ತಕವಲ ಜಾಗಕ್ಕೆ ಸ್ಟೇ ಆರ್ಡ್ರ್ ತರಲಿಲ್ಲ. ನನ್ನ ಸ್ವಂತ ಭೂಮಿಗೆ, ನನ್ನ ವರ್ಗ ಸ್ಥಳಕ್ಕೆ ಮಾತ್ರ ನಾನು ಸ್ಟೇ ಆರ್ಡ್ರ್ ತಂದು. ಅವರೆಲ್ಲ ಹೇಳ್ತಿದ್ದಾರೆ ಅವರು ಒತ್ತಕವಲಕ್ಕೆ ಜಾಗಕ್ಕೆ ಸ್ಟೇ ತಂದಿದ್ದಾರೆ ಅಂತೆಲ್ಲ. ಒತ್ತಕವಲ ಜಾಗದ ಅದು ಸರ್ಕಾರಿ ಸ್ಥಳ, ನನ್ನದು ವರ್ಗ ಸ್ಥಳ. ನನ್ನ ಜಾಗಕ್ಕೆ ಮಾತ್ರ ನಾನು ಸ್ಟೇ ತಂದದ್ದು. ನಂತರ ಅದಕ್ಕೆ ನಾವು ಬೇಲಿಯೆಲ್ಲ ಹಾಕಿದ್ದೆವು ನಾವು. ಅವರು ಒಂದು ದಿನ ಬಂದು ಬೇಲಿಯನ್ನು ತೆರವುಗೊಳಿಸಿದರು. ಅಷ್ಟೊತ್ತಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಸಂಪ್ಯ ಠಾಣಾಧಿಕಾರಿ ಬಂದು ಅದನ್ನು ತಡೆ ಹಿಡಿದು ಅವರನ್ನು ಅವರನ್ನು ತೆಗಿಬೇಡ ಅಂತೇಳಿ ಅವರನ್ನು ಇದು ಮಾಡಿ ಕಳಿಸಿದ್ದಾರೆ ಅವರು. ನಾನಂತರ ಅದಕ್ಕೆ ಸ್ಟೇ ಆರ್ಡರ್ ನಾನು ಅದಕ್ಕೆ ಅವರಿಗೆ ಕಂಟೆಂಪ್ಟ್ ಕೇಸ್ ನಾನು ಹಾಕಿದ್ದೇನೆ ಅದೇ ದಿನ. ನಂತರ ಸಾಧಾರಣ 27ನೇ ತಾರೀಕು ಅವರು ರಾತ್ರಿ ಬಂದು ನಾವು ಸಾಧಾರಣ 8 ಗಂಟೆಗೆ ನಾವು ಮಲಗ್ತೇವೆ. ನಾವು ಅಂದರೆ ಹಗಲೊತ್ತಿಗೆಲ್ಲ ಕೃಷಿ ಕೆಲಸ ಮಾಡಿ 8 ಗಂಟೆಗೆ ನಾವು ಮಲಗಿಬಿಡ್ತೇವೆ. ನಾವು ಮತ್ತೆ ಅವರ ಆಚೆ ಹೋಗೋದಿಲ್ಲ. ಹಾಗೆ ಸಾಧಾರಣ 27ನೇ ತಾರೀಕು ರಾತ್ರಿ ಒಂದು 11:30 ಗಂಟೆ ಆಗುವಾಗ ನಮಗೆ ಸೌಂಡ್ ಕೇಳಿತು, ನಾಯಿ ಬೊಗಳುವುದು ಕೇಳ್ತೇವೆ. ನಾಯಿ ಬೊಗಳುವುದು ಕೇಳಿ ನಾವು ಹೊರಗಡೆ ಬರುವಾಗ ಇವರು ಎಲ್ಲ ಕಂಬವನ್ನು ತೆಗೆದು ಬಿಸಾಡಿ JCBಯನ್ನು ಹತ್ತಿಸ್ತಾ ಇದ್ದರು. ಅಷ್ಟೊತ್ತು ಇದೆಲ್ಲ ಅರ್ಧ CCTVಯಲ್ಲಿ ಕಂಬ ಬಿಸಾಡೋದು ಅದು ಬಿಸಾಡೋದು ಎಲ್ಲ CCTVಯಲ್ಲಿ ರೆಕಾರ್ಡ್ ಆಗಿದೆ. ನಂತರ ಅವರು JCB ಹತ್ತುವಾಗ ಈ CCTVಯನ್ನು ಕಟ್ ಮಾಡಿದ್ದಾರೆ, ಅವರು ವೈರನ್ನು ಕಟ್ ಮಾಡಿದ್ದಾರೆ, ನಂದು ಮನೆಗೆ ಬರುವ ಇಂಟರ್ನೆಟ್ ಕಟ್ ಮಾಡಿದ್ದಾರೆ, ಪವರ್ ಕಟ್ ಮಾಡಿದ್ದಾರೆ, ಎಲ್ಲ ಕಟ್ ಮಾಡಿ ಒಂದು 10-15 ಜನ ಅವರೆಲ್ಲ ಕುಡಿಸಿ ಮದು ಮಾಡಿ ಇವನ ಗೂಂಡಾಗಿರಿ ಮಾಡಿ JCBಯನ್ನು ಹತ್ತಿಸಿದರು. ಅದನ್ನು ತಡೆಯಲಿಕ್ಕೆ ಬಂದಂಥ ಮಕ್ಕಳ ಮೇಲೆ ಕೂಡ ಇವನು ಯಾರು ಭಾಸ್ಕರಾಚಾರಿ, ಅರುಣಪುತ್ತಿಲ, ಇಂದಾರ್, ಶ್ರೀಕಾಂತ ಇವರೆಲ್ಲ ಬಂದು JCBಯನ್ನೇ ಮೇಲೆ ಹತ್ತಿಸಿಕೊಂಡು ಅವರನ್ನು ಅಡಿಗೆ ಹಾಕಿಕೊಂಡು ಹೋದವರು. ನಂತರ ಅಲ್ಲಿ ಒಂದು ಅವರು ಒನ್ನೊಂಟಿಗೆ ಫೋನ್ ಮಾಡಿದೆವು. SI ಬಂದರು, ಉದಯರಾವಿ ಬಂದರು. ನಂತರ ಅಷ್ಟು ಬರುವಷ್ಟಿಗೆ ಅವನು JCBಯನ್ನು ಲೋಡ್ ಮಾಡಿ ಅವನು ಹೊರಟು ಹೋದ ಅಲ್ಲಿಂದ, ಯಾರು ಶ್ರೀಕಾಂತಾಚಾರ್ಯ. ನಂತರ ಅವರನ್ನು ಜೋರು ಮಾಡಿ ಅವರನ್ನು ಅಲ್ಲಿ ಏನಿದ್ರು. ನಂತರ ನಮಗೆ ಪೆಟ್ಟಾಯಿತು, ಅವರು ಕಲ್ಲೆಲ್ಲ ಬಿಸಾಡಿದರು ನನಗೆ. ಇವರೆಲ್ಲ ಕಲ್ಲೆಲ್ಲ ಬಿಸಾಡಿದ್ದಾರೆ. ನಾವು ಕಲ್ಲು ಬಿಸಾಡಿದ ನಂತರ ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ 107, 407, 144, 148, 120, 504, 506, 447, 307, 149 ಇಷ್ಟೆಲ್ಲ ಕೇಸ್ ಹಾಕಿದ್ದೇವೆ ನಾವು ಅವರಿಗೆ. ಯಾರು ಅರುಣಪುತ್ತಿಲ. ಯಾಕೆಂತ ಹೇಳಿದ್ರೆ ಅವರು ನಮ್ಮನ್ನು ಕೊಲ್ಲಿಕ್ಕೆ ಬಂದಿದ್ದಾರೆ, ಕುತ್ತಿಗೆ ಹಿಡಿದಿದ್ದಾರೆ, ಕೊಲ್ಲಿಕ್ಕೆ ಬಂದಿದ್ದಾರೆ. ಇದಕ್ಕೆ ಬೇಕಾಗಿ ನಾವು ಅವರದ್ದು ಇಷ್ಟೆಲ್ಲ ಕೇಸ್ ಹಾಕಿದೆ. ಕೇಸ್ ಹಾಕಿದ್ರು ಅವರನ್ನು ಈ ಪೊಲೀಸ್ ಇಲಾಖೆ ಏನೂ ಮಾಡೋದಿಲ್ಲ. ಅವರಷ್ಟಕ್ಕೆ ಈಗ ತಿರುಗ್ತಾ ಇದ್ದಾರೆ. ನಮಗೆ ಜೀವ ಭಯ ಇದೆ ಅವರಿಂದ. ಆದರೂ ಕೂಡ ಪೊಲೀಸ್ನವರು ಏನು ಅದಕ್ಕೆ ಮಾಡೋದಿಲ್ಲ. ಈಗ 9 ತಾರೀಕಿಗೆ ಇದಕ್ಕಾಗಿದ್ದಾರೆ ಅವರು. ನೆಕ್ಸ್ಟ್ 9ನೇ ತಾರೀಕಿಗೆ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ ಅವರು ಮಂಗಳೂರಲ್ಲಿ. ಅದಕ್ಕೆ ಮುಂದೆ ಏನಾಗಬೇಕಂತ ನಾವು ನೋಡಬೇಕಷ್ಟೇ. ಹಾಗಿರುವಾಗ ಇಷ್ಟೆಲ್ಲ ಮಾಡಿದಂಥ ಅರುಣಪುತ್ತಿಲರವರು ಇನ್ನೂ ಅವರಿಂದ ನಮಗೆ ಭಯದ ವಾತಾವರಣವೇ ಇದೆ. ಹಾಗಿರುವಾಗ ಅವರು ಎಲ್ಲಿಯಾದರೂ ಇನ್ನು ಪಕ್ಷ ಗೆದ್ದು ಬಂದರೆ ಇನ್ನು ನಮಗೆ ಉಳಿಗಾಲ ಇಲ್ಲ. ಇವರು ಬಂದರೆ ಅದಕ್ಕೆ ಬೇಕಾಗಿ ನಾನು ಈ ಮಾಧ್ಯಮದಲ್ಲಿ ಅಂದರೆ ಇನ್ನೊಂದು ಮಾಧ್ಯಮದಲ್ಲಿ ಬಂತು ಏನಂತಂದರೆ ಅವರು ರವೀಂದ್ರ ಪೂಜೆ ಅವರು ಮಾಡಿದೆಲ್ಲ ಸುಳ್ಳು ಆರೋಪ, ಅವರೆಲ್ಲ ಹಿಂದಿನ ಕೇಸು, ಹಳೆಯ ಕೇಸು, ಅದನ್ನೀಗ ಕೆಣಕುತ್ತಿದ್ದಾರೆ. ಅರುಣಪುತ್ತಿಲ ಅಂಥವರೆಲ್ಲ. ಅರುಣಪುತ್ತಿಲ ಎಂಥವರಂತೇಳಿ ನಾವು ಆ ಪರಿಸರದವರಾಗಿ ನಮಗೆ ಗೊತ್ತುಂಟು ಎಂಥವರಂತೇಳಿ. ನಮಗೆ ಇದು ಅವರ ಮೇಲೆ ಕೋಪ ಬಂದದ್ದು ಯಾಕಂದರೆ ನನ್ನ ಜಾಗವನ್ನು ಅವರು ಕಬಲಿಸಿ ಮಕ್ಕಳನ್ನು ಅಡಿಕೆ ಹಾಕುವ ನಂತರ ನನಗೆ ಅವರ ಮೇಲೆ ಕೋಪ ಬಂದದ್ದು. ಇಷ್ಟು ಇಲ್ಲಂದಾದರೆ ಅವರ ಹತ್ರ ನನಗೆ ಯಾವುದೇ ಇದಿರಲಿಲ್ಲ. ಆ ನಂತರ ಈಗ ಅವರು ಕಾನೂನು ಪ್ರಕಾರ ಕಾನೂನಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ ಅವರ ಹತ್ರ. ಈ ಮಾಧ್ಯಮದಲ್ಲಿ ಒಂದು ಸುಳ್ಳು ಅಂತ ಹೇಳಿದ ಕಾರಣ ನಾನು ಈಗ ಪ್ರೆಸ್ಸಿಗೆ ನಾನು ಬಂದದ್ದು. ಹಾಗೆ ವಿಷಯ ಅಷ್ಟೇ.